ನಿರಂತರ ಗೋಪ್ರೀತಿ, ಸಮಾಜ ಸೇವೆ, ರಾಜಕೀಯದಲ್ಲಿಯೂ ದಿಟ್ಟ ನಾಯಕತ್ವವನ್ನು ತೋರಿಸಿದವರು ಗುರ್ಮೆ ಸುರೇಶ್ ಶೆಟ್ಟಿ. ಇದೀಗ ತನ್ನ ತಾಯಿಯ ಸ್ಮರಣೆಯಲ್ಲಿ ಗುರ್ಮೆ ಫೌಂಡೇಶನ್ ಇಂದ ಗೋ ವಿಹಾರವನ್ನು ಲೋಕಾರ್ಪಣೆ ಮಾಡಿಸಿದ್ದಾರೆ. ಬನ್ನಿ ಆ ಕ್ಷಣಗಳ ಕುರಿತು ವರದಿ ವೀಕ್ಷಿಸೋಣ. ಹೌದು, ಮಾತೃ ದೇವೋಭವ ಎನ್ನುತ್ತವೆ. 9 ತಿಂಗಳು ಹೆತ್ತು ಸಾಕಿ ಸಲಹಿದ ಪ್ರತ್ಯಕ್ಷ ದೇವರು ತಾಯ ಎದೆ ಹಾಲನ್ನ ಕೆಲವೇ ಸಮಯದವರೆಗೂ ನಾವೆಲ್ಲ ಕುಡಿಯಬಹುದು. ಆದರೆ ದನದ ಹಾಲನ್ನ ಜೀವನ ಪೂರ್ತಿ ಸೇವಿಸುತ್ತಾ ಬರುತ್ತೇವೆ. ಆದ್ದರಿಂದಲೇ ಗೋವಿಗೆ ಗೋಮಾತೆ ಎಂದು ಗೌರವಿಸುತ್ತೇವೆ. ಸುರೇಶ್ ಶೆಟ್ಟಿ ಗುರ್ಮೆ ನೇತೃತ್ವದಲ್ಲಿ ನಿರ್ಮಿಸಲಾದ ಗೋವಿಹಾರ ಲೋಕಾರ್ಪಣೆಗೊಂಡ ಕ್ಷಣವೇ ಅತ್ಯದ್ಭುತ. ತಾಯಿ ದಿವಂಗತ ಪದ್ಮಾವತಿ 4ನೇ ವರ್ಷದ ಪುಣ್ಯ ಸ್ಮರಣಾರ್ಥವಾಗಿ ಗುರ್ಮೆ ಫೌಂಡೇಶನ್ ವತಿಯಿಂದ ರೂಪುಗೊಂಡಿದೆ ನೋಡಿ ಗುರ್ಮೆ ಗೋವಿಹಾರ. ಎಲ್ಲಿಯ ತನಕ ಭಾರತದಲ್ಲಿ ಗೋವಿಗೆ ರಕ್ಷಣೆ, ಭಗವಧ್ವಜಕ್ಕೆ ಹಾಗೂ ಮಹಿಳೆಯರಿಗೆ ಗೌರವ ಲಭಿಸುವುದಿಲ್ಲವೋ ಅಲ್ಲಿಯ ತನಕ ನಾವು ಸ್ವತಂತ್ರ ಭಾರತೀಯರು ಎನ್ನಲು ಸಾಧ್ಯವಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯ ಸಚಿವ ಈಶ್ವರಪ್ಪ ಹೇಳಿದರು. ಅವರು ಗುರ್ಮೆ ಫೌಂಡೇಶನ್ ಕಳತ್ತೂರು ವತಿಯಿಂದ ಕಳತ್ತೂರು ಗ್ರಾಮದ ಗುರ್ಮೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಗೋವಿಹಾರ ಕೇಂದ್ರವನ್ನ ಲೋಕಾರ್ಪಣೆ ಮಾಡಿ ಮಾತನಾಡಿ, ಯಾಕೆ ನಾವು ಗೋವನ್ನ ದೇವರಿಗೆ ಎಲ್ಲದಕ್ಕೂ ಹೋಲಿಸ್ತೀವಿ ಅಂತಂದ್ರೆ, ನಮ್ಮ ಪುರಾಣದಲ್ಲಿ ಗೋವಿನಲ್ಲಿ ಕೋಟಿ ಕೋಟಿ ದೇವತೆಗಳಿದಾವೆ ಅನ್ನಂತ ನಂಬಿಕೆ ನಮಗೆ. ಗೋವು ಅಂದ ತಕ್ಷಣ ತಾಯಿ ಅಂತ ಕರಿತೀವಿ, ದೇವರು ಅಂತ ಕರಿತೀವಿ. ಗೋವು, ಕಾವಿ ಮತ್ತು ಹೆಣ್ಣು, ಈ ಮೂರಕ್ಕೂ ಕೂಡ ತಾಯಿ ಸ್ವರೂಪವಾದ ಈ ದೇಶದಲ್ಲಿ ಪೂರ್ಣ ರಕ್ಷಣೆ, ಸ್ವಾತಂತ್ರ್ಯ, ಗೌರವ ಸಿಗಲು ಅಲ್ಲಿ ತನಕ ಸ್ವತಂತ್ರ ಬಂದೇ ಅಂತ ನಾನಂತೂ ಭಾವಿಸಲ್ಲ. ಆ ಭಾವನೆ ಇರೋ ನಾವೆಲ್ಲರೂ ಇದ್ದೀವಿ. ಖಂಡಿತ ಈ ದೇಶದಲ್ಲಿ ಆ ಗೋವಿಗೆ, ಕಾವಿಗೆ, ತಾಯಿಗೆ ಮೂರಕ್ಕೂ ಕೂಡ ಗೌರವ ತರ ದಿಕ್ಕಿನಲ್ಲಿ ನಾವೆಲ್ಲರೂ ಆಜೀವ ಪರ್ಯಂತ ಪ್ರಯತ್ನ ಮಾಡಿ. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಮಾತನಾಡಿ, ತಾಯಿಯ ಸೇವೆ ಎಲ್ಲ ಕಡೆಯಲ್ಲಿ ಎಲ್ಲಿಯೂ ಮಾಡಲು ಸಾಧ್ಯವಿದೆಯೋ ಅಲ್ಲಿ ಅದನ್ನ ಮಾಡಬೇಕು. ಗೋವಿನ ಸೇವೆ ಕೂಡ ತಾಯಿಯ ಸೇವೆಯಾಗಿದೆ. ಗೋಮಾತೆ ಎಲ್ಲ ತೊಂದರೆಗಳನ್ನು ಸಹಿಸಿ ನಮ್ಮನ್ನು ಅನುಗ್ರಹಿಸುತ್ತದೆ ಎಂದರು. ನಮ್ಮೆಲ್ಲ ಸಂಸ್ಕೃತಿಯ ಮೂಲ ತತ್ವ ಅದು ಮಾತೃಶಕ್ತಿ. ನಮ್ಮೆಲ್ಲ ಸಂಸ್ಕೃತಿಯ ಮೂಲ ಘೋಷವೇ ಮಾತೃದೇವೋಭವ ಅಂತ. ತಾಯಿಯನ್ನು ನಾವು ದೇವರನ್ನಾಗಿ ಕಾಣಬೇಕು. ಅಂತಹ ಮಾತೃಶಕ್ತಿಯ ಅನುಗ್ರಹ ಇದ್ದರೆ ಮಾತ್ರ ನಮ್ಮೆಲ್ಲ ಕಾರ್ಯಗಳು ಯಶಸ್ವಿಯಾಗ್ತದೆ ಎಂಬುದಕ್ಕೆ ನಮ್ಮ ಸುರೇಶ ಶೆಟ್ಟರೇ ಸಾಕ್ಷಿ. ಅವರಿಗೆ ತಾಯಿಯ ಮೇಲೆ ಅಪಾರವಾದ ಗೌರವ. ತಾಯಿಯ ಅನುಗ್ರಹದಿಂದ ತಾನಿಷ್ಟು ಮೇಲಕ್ಕೆ ಬಂದಿದ್ದೇನೆ ಎಂಬಂತಹ ಒಂದು ದೃಢವಾದ ನಂಬಿಕೆ ಅವರು ಇಟ್ಟುಕೊಂಡದರಿಂದ ಅವರೆಲ್ಲ ಒಂದು ಯಶಸ್ಸಿಗೆ ಮೂಲ ಕಾರಣ ಆ ಮಾತೃ ಅನುಗ್ರಹ ಎಂಬುದನ್ನು ಗುರುತಿಸಿದ್ದೇನಿದೆ ಅದು ಅತ್ಯಂತ ಒಂದು ಶ್ರೇಷ್ಠವಾದಂತಹ ಗುಣ. ಆದ್ದರಿಂದಲೇ
ಅವರು ಗುರುಮೆ ಅಂತೇಳಿ ಹೆಸರು, ಅಂದರೆ ಗುರುತಿಸುವ ಗುಣವುಳ್ಳಂತಹ ಅವರು ವ್ಯಕ್ತಿ, ಆದ್ದರಿಂದ ಅವರು ಗುರುಮೆ ಆಗಿದ್ದಾರೆ. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮಾತನಾಡಿ, ಗೋಶಾಲೆಯೊಂದಿಗೆ ಗುರ್ಮೆ ಸುರೇಶ್ ಶೆಟ್ಟಿಯವರು ಸಮಾಜದ ದೀನರಿಗೆ ದುರ್ಬಲರಿಗೆ ಸಹಾಯ ಹಸ್ತವನ್ನ ಚಾಚುವ ಕೆಲಸವನ್ನ ಮಾಡಿರುವುದು ಶ್ಲಾಘನೀಯ ವಿಚಾರ ಎಂದರು. ಗೋವೇ ನಮಗೆ ಗುರು ಆಗಿದೆ ಅಂತ ಹೇಳಿದಂತೆ ಕಾಣ್ತಾ ಉಂಟು. ಗುರುಮೇ ಗೋವಿಹಾರ ಅಂತ ಹೇಳಿಕೊಂಡು, ಗೋವು ಅಂದ್ರೆ ಹಾಗೆ, ಗೋವಿನಿಂದ ನಮಗೆ ಏನು ಉಪಕಾರ ಇಲ್ಲ, ತನಗೋಸ್ಕರ ಏನು ಮಾಡಿಕೊಂಡಿದೆ. ನೀನು ಆರಿಗಾದೆಯೋ ಎಲೆ ಮಾನವ ಅನ್ನುವಂತಹ ಹಾಡಿನ ಮೂಲಕ ಒಬ್ಬ ಕವಿ ಗೋವಿನಿಂದ ನಾವು ಏನೆಲ್ಲ ಉಪಕಾರವನ್ನು ಪಡೆದಿದ್ದೇವೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅಂತಹ ನಾವು ಆ ಗೋವಿನಿಂದ ಈ ಸ್ಫೂರ್ತಿಯನ್ನು ಪಡೆದು ನಮಗೆ ಏನು ಸಾಧ್ಯವೋ ಹಾಗೆ ಈ ಸಮಾಜಕ್ಕೆ ನಾವು ಯಾವ ಸಮಾಜವನ್ನು ಅವಲಂಬಿಸಿಕೊಂಡು ಬದುಕಿದ್ದೇವೋ ಅಂತಹ ಸಮಾಜದಲ್ಲಿ ನಾವು ಸೇವೆಯನ್ನು ಮಾಡಬೇಕು. ದೇವರು ಹೇಳಿದಂತಹ ಒಂದು ಮಾತು, ಹೌದು ನನ್ನ ನೀನು ಪೂಜಿಸ್ತಿ, ಎಲ್ಲಿ ಪೂಜಿಸ್ತಿ? ಗುಡಿಯೊಳಗೆ ಹೋಗಿ ಪೂಜೆ ಮಾಡ್ತಿ, ದೇವರ ಪೂಜೆ ಆಯ್ತು ಅಂತ ಅನ್ಕೊಂಡ್ಬಿಡ್ತಿ. ಇಲ್ಲ, ನಾ ಇರೋದು ಬರಿದೇ ಗುಡಿಯೊಳಗೆ ಅಷ್ಟೇ ಅಲ್ಲ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಸಮಾಜದ ಎಲ್ಲರ ಹೃದಯದೊಳಗೂ ನಾನು ನೆಲೆಸಿದ್ದೇನೆ, ಅಲ್ಲೂ ನನ್ನ ಆರಾಧನೆ ಆಗಬೇಕು. ಹೇಗೆ? ಗುಡಿಯೊಳಗೆ ದೇವರ ಆರಾಧನೆ ಮಾಡಿ ಗೊತ್ತು, ಸಮಾಜದ ಎಲ್ಲರ ಹೃದಯದೊಳಗಿರುವ ದೇವರ ಪೂಜೆಯನ್ನು ಮಾಡೋದು ಹೇಗೆ? ಹೀಗೆ. ಹೇಗೆ? ಸರ್ವಭೂತ ದಯಾ ಪುಷ್ಪಂ ಅಹಿಂಸಾ ಪ್ರಥಮಂ ಪುಷ್ಪಂ. ನಮ್ಮಿಂದ ಯಾರಿಗೂ ಸಮಾಜದಲ್ಲಿ ನೋವು ದುಃಖ ಅನ್ಯಾಯ ಆಗದ ಹಾಗೆ ನಾವು ಬದುಕಿದೆವು ಅಂತಂದ್ರೆ ಅದು ದೊಡ್ಡ ದೇವರ ಪೂಜೆ. ಸ್ವರ್ಣ ಪೀಠಿಕಾಪುರ ಗೌರಿಗದ್ದಿಯ ಶ್ರೀ ವಿನಯ ಗುರೂಜಿ ಮಾತನಾಡಿ, ಆಧ್ಯಾತ್ಮಿಕವಾಗಿ ನೋಡಿದರೆ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ. ವೈಜ್ಞಾನಿಕವಾಗಿ ಎಲ್ಲಿ ಗೋವಿನ ಉಸಿರಿದೆಯೋ ಅಲ್ಲಿ ಕಾಯಿಲೆಗಳಿಲ್ಲ. ಗೋವಿನ ಉಪಯೋಗವನ್ನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪಡೆಯುತ್ತಾನೆ, ಅದನ್ನ ಯಾರು ಕೂಡ ಅಲ್ಲಗಳೆಯುವುದಿಲ್ಲ ಎಂದರು. ಇವತ್ತು ಗೀತೆಯನ್ನ ಜೀವಂತಗೊಳಿಸಿದ್ದಾರೆ ಸುರೇಶಣ್ಣ. ಯಾಕಂದ್ರೆ ಕೃಷ್ಣ ಪ್ರತಿಷ್ಠೆ ಅಂತಾನು ಹೇಳಬಹುದು. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಆ ಕೇಶವನನ್ನ ಸುಮಾರು ಗೋವಲ್ಲಿ ಎಲ್ಲ ಮುಕ್ಕೋಟಿ ದೇವತೆಗಳಿದ್ದಾರೆ ಅಂತ ಆ ಗೋವನ್ನು ಒಟ್ಟಿಗೆ ಪ್ರತಿಷ್ಠೆ ಮಾಡಿದ್ರೆ ಏನಾಗ್ಬೋದು? ಒಂದು ಸಾಲಿಗ್ರಾಮ ಇಟ್ಟ ಹಾಗೆ ಒಂದು ಗೋ ಅಂತ ಹೇಳಿದ್ರೆ, ಒಂದು ಆಧ್ಯಾತ್ಮ ಭಾಗ ಆಗಿ ಗೋವನ್ನು ನೋಡಿದ್ರೆ ಎಲ್ಲ ದೇವತೆಗಳಿದೆ. ವೈಜ್ಞಾನಿಕವಾಗಿ ನೋಡಿದ್ರೆ ಎಲ್ಲಿ ಗೋವಿನ ಉಸಿರಿರುತ್ತೋ ಅಲ್ಲಿ ಕಾಯಿಲೆ ಇರಲ್ಲ. ಹಾಗಾಗಿ ನಮ್ಮ ಹಿಂದಿನ ಹಳ್ಳಿಗಳಲ್ಲಿ 10 ವರ್ಷದಿಂದ ಯಾವ ಕಾಯಿಲೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅಜ್ಜಿ ಮನೆಯ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಗೋಡೆ ಪಕ್ಕ ಒಂದು 20-30 ಹಸು ಇತ್ತು. ಅದ್ರ ಉಸಿರು ಡೈರೆಕ್ಟ್ ಆಗಿ ಮನೆಯೊಳಗೆ ಬರ್ತಾ ಇತ್ತು. ಗೋಮಯದಲ್ಲಿ ಮಲಗ್ತಾ ಇದ್ರು. ಗೋಮಯದಲ್ಲಿ ನೆಗೆಟಿವ್ ರಿಫ್ಲೆಕ್ಷನ್ ಇರಲ್ಲ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆದ ವಿಚಾರ. ಮತ್ತೆ ಎಂತೆಂಥೋ ಕಾಯಿಲೆಗೆ ರಾಘವೇಶ್ವರ ಭಾರತಿಗಳಿದಕ್ಕೆ ಸಾಕ್ಷಿ. ಗೋಮೂತ್ರದಿಂದ ಕ್ಯಾನ್ಸರ್ ಅನ್ನು ವಾಸಿಪಡಿಸಲಿಕ್ಕಾಗ್ತದೆ. ಇದೇ ವೇಳೆ ಸಾಂತ್ವನ ಕಾರ್ಯಕ್ರಮದಡಿ ಸುಮಾರು 500 ಮಂದಿ ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯ, 280 ಮಂದಿ ಕೊರೋನಾ ವಾರಿಯರ್ಸ್ಗೆ ಸಮ್ಮಾನ, ಪೌರ ಕಾರ್ಮಿಕರಿಗೆ ಗೌರವಾರ್ಪಣೆ ಕಾರ್ಯಕ್ರಮ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಾನಪದ ವಿದ್ವಾಂಸ ಬನ್ನಂಜೆ ಬಾಬು ಅಮೀನ್, ಡಾಕ್ಟರ್ ಜೀವನ್ ಕಿಣಿ ಮುಂಬೈ, ಸಾಹಿತಿ ಡಾಕ್ಟರ್ ಭರತ್ ಕುಮಾರ್ ಪೊಲಿಪು ಹಾಗೂ ಸೂರಿ ಶೆಟ್ಟಿ ಕಾಪು ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಂದವರು ದಾವಣಗೆರೆ ಬೆಣ್ಣೆದೋಸೆ ಸಿಹಿ ತಿಂಡಿಗಳ ರುಚಿಯನ್ನ ಸವಿದ್ರು. ಗುರ್ಮೆ
ಫೌಂಡೇಶನ್ನ ಗುರ್ಮೆ ಗೋವಿಹಾರ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಉದ್ಘಾಟನೆಗೊಂಡಿದೆ. ನಾವು ನಿರೀಕ್ಷೆ ಮಾಡಿ ಜಾಸ್ತಿ ಇಲ್ಲೇ ಜನ ಸ್ಪಂದನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಪುತ್ತಿಗೆ ಶ್ರೀಗಳು, ಪೇಜಾವರ ಶ್ರೀಗಳು, ವಿನಯ ಗುರುಜಿಯವರ ಆಶೀರ್ವಾದ ಚೆನ್ನಾಗಿದೆ. ಈ ಕಾರ್ಯಕ್ರಮದ ಸೂತ್ರಧಾರಿಗಳೊಬ್ಬರು ಆಗಿರ್ತಕ್ಕಂಥ ಬಂಜಾರ ಪ್ರಕಾಶ್ ಶೆಟ್ಟರವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ನಾವು ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟವರು. ಆ ವಿಷಯ ತಿಳಿದಂಥವರು ತುಂಬ ಜನ ಪರದೇಶಗಳಿಂದ, ಈಗ ಒಕ್ವಾಡಿ ಪ್ರವೀಣ್ ಶೆಟ್ಟಿಯವರು ನಮ್ಮ ಮುಂದೆ ಇದ್ದಾರೆ. ಅಬುದಾಬಿಯಲ್ಲಿ ಬಹಳ ದೊಡ್ಡ ಉದ್ಯಮಿ. ನಮ್ಮ ಆಗಿರ್ತಕ್ಕಂಥ ಟಿಕೆಟನ್ನು ಕ್ಯಾನ್ಸಲ್ ಮಾಡಿ ನಾಡ್ದು ಅವರಿಗೆ ಹುಟ್ಟೂರು ಸನ್ಮಾನ ಇದೆ, ನಡುವೆ ಹೊರಟವರವರು ಮತ್ತು ಇನ್ವಿಟೇಷನ್ ನೋಡಿ ಅವರು ಅದನ್ನು ಟಿಕೆಟನ್ನು ಕ್ಯಾನ್ಸಲ್ ಮಾಡಿ ನಮ್ಮ ನೋಡಿದ್ದಾರೆ. ಅಂದರೆ ನಮಗಿರ್ತಕ್ಕಂಥ ಒಂದು ಸಹೋದರತ್ವ ಭಾವ, ಒಂದು ಅವಿನಾಭಾವ ಸಂಬಂಧ, ನನ್ನ ಮೇಲೆ ಅವರು ಇಟ್ಟಿರ್ತಕ್ಕಂಥ ವಿಶ್ವಾಸ, ಈ ಥರದ ನೂರಾರು ಸಾವಿರಾರು ಜನ ಬಂದಿದ್ದಾರೆ. ಹಾಗಾಗಿ ಖಂಡಿತ ಅವರೆಲ್ಲರ ಏನು ಆಶಯ ಇದೆ ಅದನ್ನು ಪೂರೈಸಿದ ನಿಟ್ಟಿನಲ್ಲಿ ಗೋ ಸೇವೆಯ ರೂಪದಲ್ಲಿ, ಸಮಾಜ ಸೇವೆಯ ರೂಪದಲ್ಲಿ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ, ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲಿ ಆ ಮಟ್ಟವನ್ನು ಮುಟ್ಟುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ನನಗೆ ಹೃದಯ ತುಂಬಿ ಬರ್ತಾ ಇದೆ, ಮಾತುಗಳು ಬರ್ತಾ ಇಲ್ಲ. ನನ್ನ ಸ್ವಯಂ ಸೇವಕರಿಗೆ, ನನ್ನ ಮಿತ್ರರಿಗೆ, ನನ್ನ ಬಂಧುಗಳಿಗೆ, ನನ್ನ ಆಪ್ತರಿಗೆ ನಾನು ಅವರಿಗೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಪ್ರಮೋದ್ ಸುವರ್ಣ ಕಟ್ಟಪಾಡಿ, ನಮ್ಮ ಕುಡ್ಲ 24/7. ನಮ್ಮ ಕುಡ್ಲ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.